ತೊಕ್ಕೊಟ್ಟು ಒಳಪೇಟೆಯ ದತ್ತಕೃಪಾ ಕಟ್ಟಡದಲ್ಲಿ ಶ್ರೀ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ಮಾಲೀಕರಾದ ಚಂದ್ರಹಾಸ್ ಪಂಡಿತ್ ಹೌಸ್ ಇವರ ಶ್ರೀ ಮೂಕಾಂಬಿಕಾ ಕ್ಲೋಥಿಂಗ್ಸ್ ಬೃಹತ್ ಬಟ್ಟೆ ಕೈಗಾರಿಕಾ ಸಂಸ್ಥೆ ಆರಂಭಗೊಂಡಿತು. ಉಪ್ಪಳ ಕೊಂಡೆಬೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಶ್ರೀ ಸ್ವಾಮೀಜಿ ಮೂಕಾಂಬಿಕಾ ಕ್ಲೋಥಿಂಗ್ಸ್ ಬೃಹತ್ ಬಟ್ಟೆ ಕೈಗಾರಿಕಾ ಸಂಸ್ಥೆಯನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಹಲವರಿಗೆ ಉದ್ಯೋಗ ನೀಡುವ ಉದ್ದೇಶದೊಂದಿಗೆ ಸ್ಥಾಪನೆಯಾದ ಸಂಸ್ಥೆ ದೇಶಕ್ಕೆ ಕೊಡುಗೆ ನೀಡುವ ಮಾದರಿ ಸಂಸ್ಥೆಯಾಗಿ ಅಭಿವೃದ್ಧಿಗೊಳ್ಳಲೆ. ದೇಶದ ಆಚಾರ ವಿಚಾರ ಸಾಮರಸ್ಯ ವಸ್ತ್ರ ವಿನ್ಯಾಸಕ್ಕೆ ಜಗತ್ತಿನಲ್ಲಿ ಉತ್ತಮ ಗೌರವವಿದೆ. ಎಲ್ಲ ಧರ್ಮದವರನ್ನ ಸೇರಿಸಿಕೊಂಡು ಸಾಮರಸ್ಯದ ವೇದಿಕೆ ನಿರ್ಮಾಣ ಸಮಾಜದಲ್ಲಿ ನಿರಂತರವಾಗಿ ನಡೆಯಬೇಕಿದೆ. ಸಂಸ್ಥೆಯ ಮಾಲೀಕರು ಎಲ್ಲ ಹಿತವನ್ನ ಬಯಸುತ್ತಾ ತಾನು ಬದುಕಬೇಕು ಅನ್ನುವ ಉದ್ದೇಶ ಹೊಂದಿದವರಾಗಿದ್ದಾರೆ. ಈ ಮೂಲಕ ಸಂಸ್ಥೆ ಉತ್ತಮ ಅಭಿವೃದ್ಧಿ ಕಾಣಲಿ ಎಂದರು. ಸಂಸ್ಥೆಯನ್ನು ಕಟ್ಟಿ ಒಂದಿಷ್ಟು ಜನಕ್ಕೆ ಉದ್ಯೋಗದಾತರಾಗಿ ಅವರ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿ ದೇವರು ಮೆಚ್ಚುವಂತಹ ಒಳ್ಳೆ ಕೆಲಸವನ್ನ ಇವತ್ತು ಆರಂಭಿಸಿದ್ದಾರೆ. ಇವತ್ತು ಆರಂಭಗೊಂಡಂತಹ ಈ ಸಂಸ್ಥೆ ಒಳ್ಳೆಯ ಮಾದರಿಯಾಗಿ ಇನ್ನಷ್ಟು ಮಂದಿಗೆ ಉದ್ಯೋಗವನ್ನು ಕೊಡುವಂತಾಗಿ ನಮ್ಮ ಈ ಪರಿಸರದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ಕೊಡುವಂತಹ ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡುವಂತಹ ಒಂದು ಮಾದರಿ ಸಂಸ್ಥೆಯಾಗಲಿ ಅಂತ ಪ್ರಥಮತಃ ದೇವರಲ್ಲಿ ಪ್ರಾರ್ಥಿಸುತ್ತಾ, ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿನ ಸಂಸ್ಕೃತಿಯ ಮುಂದೆ ಬಹಳ ಎತ್ತರದಲ್ಲಿ ಇಲ್ಲಿನ ಆಚಾರ ವಿಚಾರ ಅದರ ಜೊತೆಗೆ ಸಾಮರಸ್ಯ ಹಾಗೆ ವಸ್ತ್ರ ವಿನ್ಯಾಸ ಇತ್ಯಾದಿಗಳೆಲ್ಲವನ್ನೂ ಗಮನಿಸಿದರೆ ತೊಕ್ಕೊಟ್ಟು ಸಂತ ಸೆಬೆಸ್ಟಿಯನರ ಚರ್ಚಿನ ಧರ್ಮಗುರು ಫಾದರ್ ಡಾಕ್ಟರ್ ಜಾನ್ ಬ್ಯಾಪ್ಟಿಸ್ಟ್ ಸಲ್ಟಾನಾ ಮಾತನಾಡಿ, ಮಹಿಳೆಯರಿಗೆ ಉದ್ಯೋಗ ನೀಡಿ ಅವರಿಗೂ ಶಕ್ತಿ ತುಂಬುವ ಕಾರ್ಯ ಸಂಸ್ಥೆಯಿಂದ ಆಗಿದೆ. ಈ ಮೂಲಕ ಉತ್ತಮ ಅಭಿವೃದ್ಧಿ ಕಾಣಲಿ ಎಂದು ಹಾರೈಸಿದ್ರು. ಒಂದು ಕೆಲಸ ಕೊಡುವಂತ ಸಂಸ್ಥೆಯನ್ನು ಶ್ರೀಯುತ ಚಂದ್ರಹಾಸ್ರವರು ಶ್ರೀಮತಿ ಸರಿತಾರವರು ಹುಟ್ಟಿ ಬೆಳೆಸ್ತಾ ಇದ್ದಾರೆ ಅಂತ ಕೇಳುವಾಗಲೇ ಬಹಳಷ್ಟು ಸಂತೋಷ. ಏಕೆಂದರೆ ನಮ್ಮ ಪರಿಸರದಲ್ಲಿ ಈ ಉಳ್ಳಾಲದ ಪರಿಸರದಲ್ಲಿ 50 ಜನರಿಗೆ ಉದ್ಯೋಗ ಸಿಗುವಾಗ 50 ಕುಟುಂಬಗಳಿಗೆ ಒಳಿತಾಗ್ತದೆ. ಅದು ಭಗವಂತನ ಆಶೀರ್ವಾದ ಎಂಬುದನ್ನು ಈ ಪರಿಸರದಲ್ಲಿ ಆ ಭಗವಂತ ನಮ್ಮನ್ನು ಆಶೀರ್ವದಿಸ್ತಾನೆ ಎಂಬುದನ್ನು ನಾವು ಖಂಡಿತವಾಗಿಯೂ ಸ್ಪಷ್ಟವಾಗಿಯೂ ಅರಿತುಕೊಳ್ಳಬೇಕು. ಎರಡನೇ ವಿಷಯ, ಇಂತಹ ಒಂದು ಸಂಸ್ಥೆ ಇರುವುದರಿಂದ ನಮ್ಮ ಪರಿಸರದಲ್ಲಿ ಅದು ಬೆಳವಣಿಗೆಗೆ ಪೂರಕವಾಗಿದೆ. ಅದರಿಂದ ನಮಗೆ, ನಮ್ಮ ಊರಿಗೆ, ನಮ್ಮ ಜನರಿಗೆ ಖಂಡಿತವಾಗಿಯೂ ಬಹಳಷ್ಟು ಸಹಾಯವಾಗುವುದು. ಮಾತೃಭೂಮಿ ಸೇವಾ ಪ್ರತಿಷ್ಠಾನದ ಕೆಟಿ ಸ್ವರ್ಣ, ಬಿಜೆಪಿ ಮಂಗಳೂರು ಕ್ಷೇತ್ರಾಧ್ಯಕ್ಷ ಸಂತೋಷ್ ಕುಮಾರ್ ಪೋಳ್ಯಾರ್, ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ಅಧ್ಯಕ್ಷೆ ಎಲ್ವಿರಾ ಫಿಲೋಮಿನಾ, ಉಳ್ಳಾಲ ನಗರಸಭೆಯ ಸದಸ್ಯೆ ರಜಿಯಾ ಇಬ್ರಾಹಿಂ, ಸರಿತಾ ಚಂದ್ರಹಾಸ್, ಕರ್ನಾಟಕ ಬ್ಯಾಂಕ್ನ ದೇರಳಕಟ್ಟೆ ಶಾಖಾ ಪ್ರಬಂಧಕ ಸಂದೀಪ್ ಮುಖ್ಯ ಅತಿಥಿಗಳಾಗಿದ್ದರು. ಅಭಿವೃದ್ಧಿ ಪಥದಲ್ಲಿರುವ ತೊಕ್ಕೊಟ್ಟು ಪ್ರದೇಶದಲ್ಲಿ ಶ್ರೀ ಮೂಕಾಂಬಿಕಾ ಕ್ಲೋಥಿಂಗ್ಸ್ ಮೊದಲ ರೆಡಿಮೇಡ್ ಬಟ್ಟೆ ತಯಾರಿಕಾ ಘಟಕವಾಗಿ ಆರಂಭಗೊಂಡಿದೆ. 45 ಸಿಬ್ಬಂದಿಯನ್ನ ಹೊಂದಿರುವ ಸಂಸ್ಥೆ ಈಗಾಗಲೇ ವಿವಿಧ ಶಾಲೆಗಳ ಯೂನಿಫಾರ್ಮ್ ಹಾಗೂ ರೆಡಿಮೇಡ್ ಬಟ್ಟೆಯ ತಯಾರಿಕೆಯಲ್ಲಿ ತೊಡಗಿಕೊಂಡಿದೆ. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.